ಕನ್ನಡ ಇದೆ ಬೇರೆ ಏನು ಬರ್ಕೊಳ್ಳೋದಿಲ್ಲ, ಸೈನ್ ಇದರಲ್ಲೇ ಮಾಡಬೇಕು. ಮಾಡ್ತೀನಿ. ದಕ್ಕೆರಬಾಳು ವೇದವ್ಯಾಸ ಕಾಮತ್ ಎಂಬ ಹೆಸರಿನವನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುವೆನೆಂದು ನಾನು ಈಗ ಕೈಗೊಳ್ಳಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಮೇಲೆ, ಭಾರತ ಮಾತೆ ಮತ್ತು ತುಳುನಾಡಿನ ಮೇಲೆ ಪ್ರಮಾಣ ಮಾಡುತ್ತೇನೆ. ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ. ಶ್ರೀ ಎಚ್ ವಿ ವೆಂಕಟೇಶ್, ಪಾವಗಡ ಮತಕ್ಷೇತ್ರ. ಶ್ರೀ ಜಿ ಕೆ ವೆಂಕಟಶಿವರೆಡ್ಡಿ, ಶ್ರೀನಿವಾಸಪುರ ಮತಕ್ಷೇತ್ರ.